ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ವತಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ವಿದ್ಯಾಭಾರತಿ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತರುತ್ತಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಮಾಹಿತಿ ಕಾರ್ಯಾಗಾರ ವಿವೇಕಾನಂದ ಪದವಿ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿಎಸ್ ಯಡಪಡಿತ್ತಾಯ ಮಾತನಾಡಿ, ಶಿಕ್ಷಣದಲ್ಲಿ ಭಾರತೀಯತೆಯನ್ನ ಮತ್ತೊಮ್ಮೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ತರವಾದ ನೀತಿ ಇದಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದ ಅರುಣ್ ಶಹಾಪುರ, ಮಣಿಪಾಲ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕರುಣಾಕರ್, ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈಗ ಶ್ರೀಯುತರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಈ ಮಾಹಿತಿ ಕಾರ್ಯಾಗಾರವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ವಿದ್ಯಾವರ್ಧಕ ಸಂಘ ಮತ್ತು ವಿದ್ಯಾಭಾರತಿಯ ಜಂಟಿ ಆಶ್ರಯದಲ್ಲಿ ಆಯೋಜಿಸಿರುವಂಥ ಈ ಉದ್ಘಾಟನಾ ಸಮಾರಂಭದಲ್ಲಿ ಅದಕ್ಕೆ ಇದು ಮೋರ್ ಆಫ್ ಭಾರತ್ ಆ್ಯಂಡ್ ಲೆಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಇಲ್ಲಿ ರಾಷ್ಟ್ರೀಯತೆಯ ಮನೋಭಾವ ಪ್ರತಿ ಶಬ್ದದಲ್ಲಿ ಎದ್ದು ಕಾಣುತ್ತೆ. ಈ 66 ಪುಟದಿಗೆ ಅಬ್ರಿಜ್ಡ್ ವರ್ಷನ್ ನಾವು ನೋಡಿದರೆ ಪ್ರತಿ ಶಬ್ದ ಲೋಡೆಡ್ ಟರ್ಮ್. ಅದನ್ನು ಈ ರೀತಿ ಇಂಟರ್ಪ್ರಿಟೇಷನ್ ಮಾಡ್ಬೋದು, ಆ ರೀತಿ ಇಂಟರ್ಪ್ರಿಟೇಷನ್ ಮಾಡಬಹುದು. ಆದ ಕಾರಣ ಇಲ್ಲಿ ಏನಾಗುತ್ತೆ, ಹೆಚ್ಚಿನವರಿಗೆ ಯಾರು ಅನುಷ್ಠಾನ ಮಾಡಬೇಕೋ ಅವರು, ಯಾರು ಇದರಲ್ಲಿ ಪಾಲುದಾರರಾಗಬೇಕೋ ಅವರು, ಇವರಿಗೆ ಜಾಗೃತಿಯ ಕೊರತೆ ಇದೆ, ಅರಿವಿನ ಕೊರತೆ ಇದೆ. ಅರಿವೇ ಗುರು ಅಂತ ನಾವು ನಂಬಿಕೊಂಡು ಬಂದವರು. ಹಾಗಿರುವಾಗ ಅನೇಕ ವೆಬಿನಾರ್ಗಳನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸ್ತಾ ಬಂದಿದೆ. ಒಂದು ನೀತಿಯ ಮೂಲಕ ತೆಗೆದು ಹಾಕ್ಲಿಕ್ಕೆ ಆಗಲ್ಲ. ಹೀಗಾಗಿ ಸಂವಿಧಾನದಲ್ಲಿರೋ ವಿಷಯಗಳು ಮುಂದುವರಿಯುತ್ತೆ. ಅದು ವೆದರ್ ಮೈನಾರಿಟಿನೋ ಅಥವಾ ಶೆಡ್ಯೂಲ್ ಕಾಸ್ಟೋ ಅಥವಾ ಶೆಡ್ಯೂಲ್ ಟ್ರೈಬ್ಸ್. ಅದರ ನೀತಿಯಲ್ಲಿ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ. ಇಲ್ಲೆಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಲ್ಲೂ ಕೂಡ ಅರ್ಹತೆಗೆ ಮಾನದಂಡವಾಗಿ ಇಟ್ಟುಕೊಳ್ಬೇಕು, ಅರ್ಹತೆಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ಮಾತ್ರ ಹೇಳಲಾಗಿದೆ. ಆದರೆ ಸಂವಿಧಾನದಲ್ಲಿ ಆಶಯದ ಪ್ರಕಾರ, ಸಂವಿಧಾನದಲ್ಲಿ ಒದಗಿಸಿರೋ ಪ್ರಕಾರ ಅವರೆಲ್ಲ ಹಕ್ಕುಗಳನ್ನು ಒಂದು ನೀತಿಯ ಮೂಲಕ ತೆಗಿಲಿಕ್ಕಾಗಲ್ಲ ಮತ್ತು ನೀತಿಯಲ್ಲಿ ಅದ್ಯಾವುದೇ ಸಂಗತಿಗಳನ್ನು ಪ್ರಸ್ತಾಪಿಸಿಲ್ಲ. ನಾವು ಸುಮ್ಮನೆ ಬಂದು ಕೂತ್ಕೊಳ್ತೇವೆ, ನೀವು ಊಟ ಕೊಡಬೇಡಿ, ತಿಂಡಿ ಕೊಡಬೇಡಿ ಅಂತ ಹೇಳಿದ್ರು ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇವಾಗ ತಂದಿರೋ ನೀತಿಯಲ್ಲಿ ಅಂತೂ ಅದಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಶಿಕ್ಷಕನೇ ವಿದ್ಯಾರ್ಥಿ ಆಗಬೇಕಾದ ಅನಿವಾರ್ಯತೆ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಅಂದರೆ ಆಗಲೇಬೇಕು. ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿ ಟ್ರೈನಿಂಗ್ಗಳನ್ನು ಏರ್ಪಡಿಸುವಾಗ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಶಿಕ್ಷಕರಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಡ್ಡಾಯವಾಗಿ ಕೊಡಬೇಕು ಅಂತ ನಿಮ್ಮಲ್ಲಿ ನಮ್ಮ ಪ್ರಾರ್ಥನೆ. ಈ ಕಲೆಯನ್ನು ನಾನು ಕಲಿಬೇಕು ಅಂತಿದ್ರೆ, ಈಗ ಉನ್ನತ ಶಿಕ್ಷಣದ ಜೊತೆಗೆ ನನಗೆ ಯಕ್ಷಗಾನನೂ ಕಲಿಬೇಕು. ಹಾಗಾದಾಗ ನನಗೆ ಒಬ್ಬ ಯಕ್ಷಗಾನದ ಗುರು ಬೇಕು. ಅದರ ಏನು ಹಿಮ್ಮೇಳ ಮತ್ತು ಮುಮ್ಮೇಳದ ಸಂಬಂಧಪಟ್ಟು ಆ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಈ ಯಕ್ಷಗಾನದ, ನಮ್ಮ ಭಾಷೆಯಲ್ಲಿ ಹೇಳ್ತಿದ್ರೆ ಯಕ್ಷಗಾನದ ಭಾಗವತರು ಅಂತ ಹೇಳ್ತಾರೆ, ಚೆಂಡೆ ವಾದಕರು ಅಂತ ಹೇಳ್ತಾರೆ. ಇಂಥವರಿಗೆ ಏನಾದರೂ ನಾವು ಅವರಲ್ಲಿ ಹೋಗಿ ಕಲಿತದಕ್ಕೆ ಏನಾದರೂ ನಮಗೆ ಸರ್ಟಿಫಿಕೇಶನ್ ಅಥವಾ ಅಂತಹ ಗುರುಗಳಿಗೆ ಏನಾದರೂ ಸರ್ಕಾರ ಸರ್ಟಿಫಿಕೇಶನ್ಗಳನ್ನು ಕೊಡ್ತದ, ಅದು ಸಂಗೀತ ಇರ್ಬೋದು, ಜಾನಪದ ಇರ್ಬೋದು, ಇದು ಈ ಹೊಸ ಶಿಕ್ಷಣ ನೀತಿ ಒಳಗಡೆ ಏನಾದರೂ ಬಂದಿದೆಯಾ ಅಂತ ಒಂದು. ಇನ್ನೊಂದು, ಉನ್ನತ ಶಿಕ್ಷಣ ಇರ್ಬೋದು ಅಥವಾ ಸೆಕೆಂಡರಿ ಎಜುಕೇಷನ್ ಇರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್. ಒಬ್ಬ ಉಪನ್ಯಾಸಕನಾಗಿ ಬರಬೇಕು ಅಂತಿದ್ರೆ, ಈಗ MCOM ಮಾಡಬೇಕು ಅಂತಿದ್ರೆ BCOMನವರಿಗೆ MCOMೇ ಆಗಬೇಕು ಅಂತ ಇದೆ, ನಾನು ಉದಾಹರಣೆಗೆ ಹೇಳಿದ್ದು. ಅಥವಾ ಡಿಗ್ರಿ BA ಮಾಡಬೇಕವರಿಗೆ MA ಮಾಡಬೇಕು. ಇದರಲ್ಲಿ ಏನಾದರೂ ಬದಲಾವಣೆಗಳು ಮಾಡುವ ಸಾಧ್ಯತೆ ಹೊಸ ಶಿಕ್ಷಣ ನೀತಿಯಲ್ಲಿ ಇದೆಯಾ? ಆ ರೀತಿಯ ಅವಕಾಶಗಳಿದೆ. ಅಲ್ಲಿರುವಂಥ ಪ್ರತಿಭೆ ಮತ್ತು ರಿಸೋರ್ಸನ್ನು ಗುರುತಿಸಿ ಅದೊಂದು ರೀತಿ ಸರ್ಟಿಫಿಕೇಷನ್ಗಾಗಿ ಬಳಸಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ಒಂದು ಇದು ನೀವು ಸಂಗೀತ ನಿಮ್ದು ಹೇಳಿದ್ರಲ್ಲ, ಆ ಎಲ್ಲ ಸಂಗತಿಗೆ, ಯಕ್ಷಗಾನ ಇತ್ಯಾದಿ ಎಲ್ಲ ಕಲೆಗಳಿಗೆ, ನಾಟಕ ಎಲ್ಲ ಸಂಗತಿಗಳಿಗೂ ಕೂಡ ಅಲ್ಲಿ ಯಾರಾದರೂ ಒಂದು ತಂಡ ಮಾಡಿ ಕಲಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ನಾವು ಮೊದಲು ಗುರುತಿಸಿ ಸರ್ಕಾರದ ಹಂತದಲ್ಲಿ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಕ್ಲಸ್ಟರ್ ಲೆವೆಲಲ್ಲೂ ಕೂಡ ಮಾಡ್ಬೋದು, ಸ್ಕೂಲ್ ಕಾಂಪ್ಲೆಕ್ಸ್ ಲೆವೆಲಲ್ಲೂ ಕೂಡ ಮಾಡ್ಬೋದು. ಅಲ್ಲ, ಈಗ ಅಂತಹ ರಿಸೋರ್ಸ್ ಪರ್ಸನ್ಗಳಿಗೆ ಸರ್ಕಾರ ಏನಾದರೂ ಮಾನ್ಯತೆಗಳನ್ನು ಕೊಡ್ತದ? ಅದನ್ನೇ ಹೇಳಿದ್ದು ಸರ್, ಗುರುತಿಸುವುದು ಅಂದರೆ ಮಾನ್ಯತೆ ಕೊಡುತ್ತೆ ಅಂತ. ಅದಕ್ಕೆ ಬೇಕಾಗಿರೋ ಒಂದು ಹಾನರೇರಿಯಮನ್ನು ನಾವು ಕ್ಲಸ್ಟರ್ ಲೆವೆಲಲ್ಲೂ ಮಾಡಬಹುದು ಅನ್ನೋಂಥದ್ದು ಅಷ್ಟರ ಮಟ್ಟಿಗೆ ನೀತಿ ಹೇಳಿದೆ. ಒಂದು. ಎರಡನೇ ಪ್ರಶ್ನೆ ನೀವು ಕೇಳಿರುವಂಥದ್ದು ಟೀಚರ್ಸ್ ಕ್ವಾಲಿಫಿಕೇಷನ್. ಎಟ್ ಆಲ್ ಲೆವೆಲ್ B.Ed ಮಸ್ಟ್.
4 ವರ್ಷದ ಬಿ ಎಡ್ ಬೇಕು ಅಂತ ಇದೆ. ಈಗ ಇದ್ರದ್ದು ಇನ್ನೊಂದಿಷ್ಟು ಡಿಟೇಲ್ಡ್ ವರ್ಕೌಟ್ ಮಾಡುವಂಥ ಕೆಲಸ ನಡೀತಿದೆ. ಯಾಕಂದರೆ ಯಾವ ವಿಷಯದಲ್ಲಿ ತಜ್ಞತೆ ಬೇಕು ಅನ್ನೋದು ಆಧಾರದ ಮೇಲೆ ಬಿ ಎಡ್ ಜೋಡಿಸ್ಬೇಕಾಗತ್ತೆ. ಈಗಿರುವ ಒಂದು ಸಣ್ಣ ಮಾಹಿತಿ, ಖಂಡಿತ ಶಿಕ್ಷಕರ ನೇಮಕಾತಿಯಲ್ಲಿ ಈ ಕ್ವಾಲಿಫಿಕೇಷನ್ ವಿಷಯದಲ್ಲಿ ಭಾಳಷ್ಟು ಬದಲಾವಣೆ ಬಂದೇ ಬರ್ತದೆ. ಯಾಕಂದ್ರೆ 9th ಅವರು ಆ ಒಂದು ಸ್ಪೆಷಲೈಸೇಷನ್ಗೆ ಒಳಪಟ್ಟು ಕೊನೆಗೆ ಬಿ ಎಡನ್ನು ಮುಗಿಸ್ಬೇಕಾಗ್ತದೆ. ಸೊ ಆ ಹಿನ್ನೆಲೆ ಒಳಗೆ ಯಾರಿಗೆ ಹೆಚ್ಚು ಅರ್ಹತೆ ಇರುತ್ತೆ, ಕ್ರೆಡಿಟ್ ಸಿಸ್ಟಮ್ ಬಂದ ನಂತರ ಅತಿ ಹೆಚ್ಚು ಕ್ರೆಡಿಟ್ ಹೊಂದಿರುವಂಥವ್ರು ಆ ವಿಷಯದಲ್ಲಿ ನೇಮಕಾತಿಗೆ ಅವಕಾಶವನ್ನು ಪಡಿತಾರೆ ಅನ್ನೋಂಥದ್ದು ಕ್ಲಿಯರ್ ಆಗಿದೆ. ನೀತಿಯ ಸಾರ ಡಿಟೇಲ್ ವರ್ಕೌಟ್ ಮಾಡುವಂಥ ಕೆಲಸ ಇನ್ನೂ ಆಗಬೇಕಾಗಿದೆ. ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸಿಗೆ ಸ್ಪೆಷಲ್ ಸ್ಟೇಟಸನ್ನು ಕೊಟ್ಟು ಅವರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಅವರ ಧಾರ್ಮಿಕ ಶಿಕ್ಷಣವನ್ನು ಕೊಡಲಿಕ್ಕೂ ಸಂವಿಧಾನದ 26ರಿಂದ 30ನೇ ವಿಧಿಗಳಲ್ಲಿ ಕಂಡು ಬರ್ತದೆ. ಅದರ ಬಗ್ಗೆ ಇದು ಡಿಸ್ಪ್ಯಾರಿಟಿ ಆಗ್ತದೆ. ಯಾಕಂದರೆ ಭಾರತದಲ್ಲಿ ಮೈನಾರಿಟೀಸ್ ಅಂದರೆ ಲಿಂಗ್ವಿಸ್ಟಿಕ್ ಇದೆ, 2 ಮೈನಾರಿಟಿಗಳಿದ್ದಾರೆ. ಇದಕ್ಕೆ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಪರಿಹಾರಗಳನ್ನು ಕೊಟ್ಟಿದ್ದಾರೆ? ಯಾಕಂದರೆ ಸಂವಿಧಾನದ ಮೂಲ ಆಶಯದ ಪ್ರಕಾರ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ನಡೆಸುವಂಥ ವಿಶೇಷ ಅಧಿಕಾರವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಶಿಕ್ಷಣ ನೀತಿಯಲ್ಲಿ ಸಂವಿಧಾನದ ಆ ಮೂಲ ಆಶಯಕ್ಕೆ ಪೂರಕವಾಗಿ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು, ಜನರಲ್ ಎಜುಕೇಷನ್, ರಿಲಿಜಿಯಸ್ ಎಜುಕೇಷನ್ ಬೇರೆ, ಮದ್ರಸಾ ಬೇರೆ, ಚರ್ಚ್ ಬೇರೆ, ಅದು ಎಜುಕೇಷನ್ ಬೇರೆ. ಜನರಲ್ ಎಜುಕೇಷನಲ್ಲಿ ಅವರಿಗೆ ವಿಶೇಷವಾದ ಆ ಆದ್ಯತೆಯನ್ನು ಅಥವಾ ಪ್ರೊಟೆಕ್ಷನನ್ನು ಕಂಟಿನ್ಯೂ ಮಾಡಿದ್ದಾರಾ ಅಲ್ಲ ವಿಡ್ರಾ ಮಾಡಿದ್ದಾರೆ? ವಿದ್ಯಾಭಾರತಿ ಅನ್ನುವಂಥ ಒಂದು ಸಂಘಟನೆ ಇವತ್ತು ನೀವೇನು ವಿದ್ಯಾವರ್ಧಕ ಸಂಘದ ಮೂಲಕ ಕೆಲಸವನ್ನು ಮಾಡ್ತಿದ್ದಾರೆ, ಆ ಎಲ್ಲ ಸಂಗತಿಗಳು ನೀತಿಯ ಭಾಗವಾಗ್ತಿದೆ ಅನ್ನುವಂಥ ಸಂತೋಷ ಕೂಡ ಪಡ್ಕೊಳ್ಬೋದಾದಷ್ಟು ಮೂಲಭೂತ ಅಂಶಗಳನ್ನು ನೀತಿಯಲ್ಲಿ ಪ್ರತಿಪಾದಿಸಲಾಗಿದೆ. ಇಲ್ಲಿ ನಾವು ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ECC ನೀತಿ ಅಂತ ಹೇಳಿದ ತಕ್ಷಣ ನಾವು ಶಿಶು ಶಿಕ್ಷಣ ಅನ್ನುವಂಥ ವ್ಯವಸ್ಥೆಯನ್ನು ಗಮನಿಸ್ಬೋದು. ವಿಶೇಷವಾಗಿ ವಿದ್ಯಾಭಾರತಿ ಶಿಶು ಶಿಕ್ಷಣದಲ್ಲಿ ಮಾಡಿರುವಂಥ ಪ್ರಯೋಗಗಳು ನಮಗೆ ನೀತಿಯ ಭಾಗವಾಗಿ ಇಲ್ಲಿ ಬರಲಿಕ್ಕೆ ಅವಕಾಶ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿವರೆಗೂ ಸರ್ಕಾರಿ ವ್ಯವಸ್ಥೆ ಬಗ್ಗೆ ನಾವು ಪ್ರಸ್ತಾಪಿಸುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಹೇಳಿದ್ರು ಡಾಕ್ಟರ್ ಅವರು. ಏನಂತ ಹೇಳಿದ್ರು, ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ಇಂಗ್ಲೀಷ್ ಮಾಧ್ಯಮ ಆರಂಭಿಸಬೇಕು ಅನ್ನುವಂಥ ಒಂದು ರಾಂಗ್ ಡೈರೆಕ್ಷನ್ಗೆ ಶಿಕ್ಷಣ ಕ್ಷೇತ್ರವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರು ಅಂತ. ಹಂಗಾದ್ರೆ ರೈಟ್ ಡೈರೆಕ್ಷನ್ ಯಾವುದು? ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಸರಿ ಮಾಡಬೇಕು, ಕನ್ನಡ ಮಾಧ್ಯಮ ಶಾಲೆಗಳನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಬಹುದೊಡ್ಡ ಕೊರತೆ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಇರುವುದು ಯಾವುದು ಅಂತ ಹೇಳಿದ್ರೆ, ನಮಗೆ ಪೂರ್ವ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಇರುವಂಥದ್ದು ಅಥವಾ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೊರತೆ ಇರುವಂಥದ್ದು ಅನ್ನುವಂಥದ್ದು. ಇಟ್ ಈಸ್ ಎ ಫ್ರೇಮ್ ವರ್ಕ್, ಇಟ್ ಈಸ್ ನಾಟ್ ರೆಡಿ ಮೇಡ್ ಯು ಅಪ್ಲೈ ದಿಸ್ ಅಂತ ಹೇಳಿಲ್ಲ ಅವರು. ಒಂದು ಫ್ರೇಮ್ ವರ್ಕ್ ಅಷ್ಟೇ. ಆ ಫ್ರೇಮ್ ವರ್ಕ್ ಒಳಗಡೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ ಅಷ್ಟೇ, ಆಯಿತಾ? ಲಿಬರಲ್ ಎಜುಕೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇದು ನೋಡಿ. ಲಿಬರಲ್ ಎಜುಕೇಷನ್, ಯಾಕಂದ್ರೆ ನಾವು ಹೆಚ್ಚಿನವ್ರು ಏನು ತಿಳ್ಕೊಂಡಿದ್ದೇವೆ, ಲಿಬರಲ್ ಆರ್ಟ್ಸ್ ಅಲ್ವಾ? ಈಗ ಮುಂದಿನ ಡಿಗ್ರಿಗಳು ಹೇಗೆ ಬರೋ ಚಾನ್ಸಸ್ ಇದೆ ಅಂತಂದರೆ ಅದು ಇನ್ನೂ ಬರ್ತದೆ, ನೋಟಿಫಿಕೇಷನ್ ಆಗಬೇಕು. ಬ್ಯಾಚುಲರ್ ಆಫ್ ಲಿಬರಲ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಈ ರೀತಿಯ ಡಿಗ್ರಿ ಬರುತ್ತೆ. ಅದರಲ್ಲಿ ಮೇಜರ್ ಮತ್ತು ಮೈನರನ್ನು ನಾವು ಚೂಸ್ ಮಾಡ್ಕೊಳ್ಬೇಕು ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ರೆಡಿಟ್ಸ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಅರ್ನ್. ಬಟ್ ನೋಡಿ, ಲಿಬರಲ್ ಎಜುಕೇಷನ್ ಅಂದರೆ ಏನು ಅಂತ, ಬ್ರಾಡ್ ಬೇಸ್ಡ್, ಇನ್ ಡೆಪ್ತ್, ಇಂಟರ್ಡಿಸಿಪ್ಲಿನರಿ, ಡಿಫರೆನ್ಷಿಯಲ್ ಅಪ್ರೋಚ್ ಆಫ್ ಲರ್ನಿಂಗ್. ಒಂದೇ ರೀತಿ ಕಲಿಯೋದಲ್ಲ, ಬೇರೆ ಬೇರೆ ರೀತಿ, ಟ್ರಾನ್ಸ್ಫರೆಬಲ್, ಎಬಿಲಿಟಿ ಟು ಅಪ್ಲೈ ನಾಲೆಜ್ ಆ್ಯಂಡ್ ಪ್ರಾಕ್ಟಿಕಲ್ ರಿಯಲ್ ವರ್ಲ್ಡ್ ಸಿಚುವೇಶನ್. ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಹೌದಲ್ವ? ನೋಡಿ, ಹಿಡಿಕಟ್ಟು ಕಳೆದು ಹೋದರೆ ಗೂಗಲಲ್ಲಿ ಹುಡುಕ್ತಾನಂತೆ. ಒಂದು ಹಾಡಲ್ಲಿ ಪದ್ಯದಲ್ಲಿ ಬರೆದಿದ್ದಾರೆ, ನೆನ್ಪುಂಟ? ಯೋಗರಾಜ್ ಭಟ್ರು ಬರೆದಿದ್ದು ಪದ್ಯ ಅದು. ಹಿಡಿಕಟ್ಟು ಕಳೆದು ಹೋಗಿದೆ, ಅವ ಹುಡುಕುದಿಲ್ಲಿ. ಅದಕ್ಕೋಸ್ಕರ ಕಮ್ಯುನಿಸ್ಟ್ ಚಿಂತನೆಗಳು ಈ ದೇಶಕ್ಕೆ ಬಂತು, ಎಲ್ಲ ಅವ್ಯವಸ್ಥೆಗಳಾಯಿತು. ಕೃಷಿ ಯಾರ ಹತ್ರ ಕೇಳಬೇಕು? 5000 ವರ್ಷದ ಹಿಂದೆ ಕೃಷ್ಣನನ್ನೇ ಗೋಪಾಲಕ ಅಂತ ಕರೆದಿದ್ದು. ನಾವು ಇನ್ಯಾವುದೋ ಜಪಾನ್ನ ಸಿಸ್ಟಮ ಉಳಿದಂಥ ವಿದೇಶಕ್ಕೆ ಯೋಚನೆ ಮಾಡಿ ನೀವು ನಮಗೆ ಹೇಳ್ಕೊಡಿ ಅಂತ ಹೇಳಿದ್ದು. ಅಂದರೆ ನಮ್ಮಲ್ಲೇ ನಮಗೆ ಒಂದು ಕೀಳರಿಮೆ, ಒಂದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ನಮ್ಮಲ್ಲಿ ಬಂದದರ ಪರಿಣಾಮ ನಾವು ಏನೂ ಅಲ್ಲ ಅಂತ ಹೇಳಿದ್ರಿಂದ ಶಿಕ್ಷಣಕ್ಕೆ ಕೂಡ ನಾವು ಯಾರನ್ನು ಕೇಳಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡ್ನವರ ಹತ್ರಕ್ಕೆ ಹೋದೆವು. ಇವರೆಲ್ಲ ಉಲ್ಲೇಖ ಮಾಡಿದಾರಲ್ಲ ಮೆಕಾಲೆ, ಅದು ಅವನು ಮಾಡಿರುವಂಥದ್ದು. ಅವನಂತೂ ಹೇಳಿದ್ದು ಉಲ್ಲೇಖ ತಾವೆಲ್ಲ ಕೇಳಿದ್ದೀರ ಅಂತ ಅಂದ್ಕೊಳ್ತೇನೆ ನಾನು. ಮತ್ತೆ ನೆನಪು ಮಾಡೋದು, ಯಾಕೆಂದರೆ ಭಾರಿ ದೊಡ್ಡ ಒಂದು ಗುಣ ಈ ದೇಶದ ಹಿಂದೂಗಳಿಗೆ ಕೊಟ್ಟಿದ್ದಾರೆ, ಅದು ಮರವು ಅಂತ.
ಅಲ್ಲ, ಮರವು ಇಲ್ಲದಿದ್ದರೂ ಸಾಧ್ಯ ಇಲ್ಲ. ಮರೆಯದೇ ಇದ್ದರೆ ಅವನು ಮತ್ತೆ ಹುಚ್ಚಾಸ್ಪತ್ರೆಗೆ ಸೇರಬೇಕಾಗ್ತಾರೆ. ಅದರ ವಿಪರೀತ ಮರವು ನಮಗೆ. ಅವನೇನು ಹೇಳಿದ್ದ ಅಂತ ಕೇಳಿದರೆ, ಇಂಗ್ಲೆಂಡ್ನ ಪಾರ್ಲಿಮೆಂಟಲ್ಲಿ 1835ರಲ್ಲಿ ಅವನು ಹೇಳಿದ್ದು, ನಾನು ಇಡೀ ದೇಶ, ಭಾರತ ದೇಶದ ಉದ್ದಗಲವನ್ನು ತಿರುಗಾಡಿದ್ದೇನೆ, ಅಲ್ಲಿ ಒಬ್ಬನೇ ಒಬ್ಬ ಭಿಕ್ಷುಕನನ್ನು ಅಥವಾ ಕಳ್ಳನನ್ನು ನೋಡಲಿಲ್ಲ ಅಂತ. ರಾಮರಾಜ್ಯ ಆವತ್ತಲ್ಲ, 16,000 ವರ್ಷಗಳ ಹಿಂದೆ ಇದ್ದ ರಾಮರ ರಾಜ್ಯವಲ್ಲ, 1835ರಲ್ಲಿ ಹಾಗಿತ್ತು ಅಂತ. ಅಂಥ ದೇಶ ಇದನ್ನೆಲ್ಲ ವರ್ಣನೆ ಮಾಡಿದ. ಎಂಥ ಸಂಸ್ಕೃತಿ, ಎಂಥ ಸಂಪತ್ತಿ ಎಲ್ಲವನ್ನು ವರ್ಣನೆ ಮಾಡಿ ಅವನು ಹೇಳಿದ, ನಾವು ಈ ದೇಶವನ್ನು ಆಳಬೇಕಾದರೆ ಈ ಭಾವನೆಗಳೇನಿದೆ ಅಲ್ಲಿ ಜನ ಮತ್ತು ದೇಶ ಅವರು ಒಟ್ಟೊಟ್ಟಿಗೆ ಯೋಚನೆ ಮಾಡ್ತಾರೆ, ಈ ಭಾವನೆಗಳನ್ನು ತೆಗೆದು ಹಾಕಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದ. ಅದಕ್ಕೋಸ್ಕರ ನೀನೇ ಮಾಡಯ್ಯ ಅಂತ ಅವನಿಗೆ ಜವಾಬ್ದಾರಿ ಕೊಟ್ಟರು. ಅವನಿಲ್ಲಿ ಬಂದ, ಇಡೀ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಬದಲು ಮಾಡಿದ. ಅದಕ್ಕೋಸ್ಕರ ನಮಗೆ ಇವತ್ತು ಯಾವುದು ಶ್ರೇಷ್ಠ ಅಂತ ಕೇಳಿದರೆ, ಇವರೆಲ್ಲ ಉಲ್ಲೇಖ ಮಾಡಿದ್ರಲ್ಲ, ವಿದೇಶೇ ನಮಗೆ ಶ್ರೇಷ್ಠ. ಯಾರಾದರೂ ಒಬ್ಬ ತಾಯಿಯನ್ನು ಕೇಳಿದ್ರು ಅಂತೇಳಿ, ನಿಮ್ಮ ಮಗ ಎಲ್ಲಿದ್ದಾನೆ, ತುಳುವಿನಲ್ಲಿ ಈಗಿನ ಮಗೆ ಒಲ್ಲೆ ಅಂತ ಕೇಳ್ತಾನೆ, ಮಗ ಎಲ್ಲಿದ್ದಾನೆ. ಕೂಡಲೇ ತಾಯಿ ಎದೆ ಎತ್ತಿ ತಲೆ ಎತ್ತಿ ಇಂಗ್ಲೆಂಡ್ ಅಮೇರಿಕಾ ಅಂತ. ಈಗ ಮೊನ್ನೆಯಿಂದ ಕಡಿಮೆ ಆಗಿದೆ, ಕೊರೋನಾ ಬಂದ ನಂತರ ಈಗ ಯಾರು ಅಮೇರಿಕಾ ಇಂಗ್ಲೆಂಡ್ ಹೇಳಿದರು, ಇಲ್ಲೇ ಇದ್ದಾರೆ. ಇಷ್ಟು ಹುಚ್ಚು ನಮಗೆ, ಯಾವುದೋ ಒಂದು ಭ್ರಮೆಯಲ್ಲಿದ್ದೇವೆ ನಾವು. ಯಾಕೆಂದರೆ ಈ ಶಿಕ್ಷಣ ಅದನ್ನೇ ಕೊಟ್ಟಿರೋದು ನಮಗೆ, ನಾವೇನು ಅಲ್ಲ ಅಂತ ಹೇಳುವಂಥದ್ದನ್ನೇ ಕೊಟ್ಟಿರುವಂಥದ್ದು. ಈಗ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಸಂಘದ ಪ್ರೇರಣೆಯನ್ನು ಪಡೆದು ಸಂಘದ ಚಿಂತನೆಯನ್ನು ಪಡ್ಕೊಂಡು ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಾರಲ್ಲ ನರೇಂದ್ರ ಮೋದಿಯವರು, ಅವರು ಬಂದ ತಕ್ಷಣ ಅಲ್ಲ, ಭಾಜಪ ಬಹುಮತದಿಂದ ಆಯ್ಕೆ ಆಗಿದೆ, ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಅಂತ ಹೇಳುವಂಥ ಸಂದರ್ಭದಲ್ಲೇ ಇಂಗ್ಲೆಂಡಿನ ಒಂದು ದೊಡ್ಡ ದೈನಿಕ ಆ ಪತ್ರಿಕೆ ಬರೆಯಿತು, ಭಾರತದಿಂದ ಇಂಗ್ಲೆಂಡ್ ಮೊದಲನೇ ಬಾರಿಗೆ ಹೊರಗೆ ಹೋಗ್ತಾ ಇದೆ. ಇಷ್ಟು ದಿವಸ ಎಂತ ಮಾಡಿದಿರಿ, ರಿಮೋಟ್ ಅಲ್ಲಿಂದ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು. ಅದೇ ತಾನೇ ಮೊದಲನೇ ಬಾರಿಗೆ ಭಾರತ ಬದಲಾಗ್ತಾ ಇದೆ ಅಂತ. ಭಾರತವಾಗಿ ಆಗ್ತಾ ಇದೆ, ಇಂಡಿಯಾ ಅಲ್ಲ, ಭಾರತವಾಗಿ. ಇಲ್ಲರೆ ಸಂವಿಧಾನದಲ್ಲಿ ಬರೀತಾರೆ, ಈ ದೇಶದ ಹೆಸರಿನಿಂದ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಬರೀತಾರೆ. ನಾಚಿಗೆ ಸಹ ಇಲ್ಲ ಮಾರೆ, ಕೊನೆ ಪಕ್ಷ ಒಂದು ಭಾರತ್ ದಟ್ ಈಸ್ ಇಂಡಿಯಾ ಬರಿಬೋದಾಗಿತ್ತು, ಅದು ಬರೀಲಿಲ್ಲ. ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ಇಂಡಿಯಾನೇ ಶ್ರೇಷ್ಠ, ಅದಕ್ಕೋಸ್ಕರ ಇಂಗ್ಲೀಷ್ ಶ್ರೇಷ್ಠ ಆಗಿರೋದು. ಅಂದರೆ ಇಡೀ ಚಿಂತನೆ ಬದಲಾಗಿ ಹೋಗಿದ್ದು. ಆ ಚಿಂತನೆಯನ್ನು ದೊಡ್ಡ ರೀತಿಯಲ್ಲಿ ಬದಲು ಮಾಡುವಂಥ ಒಂದು ಪ್ರಯತ್ನ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಅದಕ್ಕೋಸ್ಕರ ಈ ವ್ಯಕ್ತಿಯನ್ನೇನಾದ್ರು ನಾನು ಬದಲು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಆ ಚಿಂತನೆಯ ಅಡಿಯಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ, ಹೊಸ ಅಲ್ಲ ಅಂತ ಹೇಳಿದ್ರಲ್ಲ ಅವರು, ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಬರ್ತಾ ಇದೆ. ಎಲ್ಲವೂ ತನ್ನತನ ಈ ದೇಶದಲ್ಲಿ ಇಲ್ಲದಂಥ ಯಾವುದೂ ಇಲ್ಲ. ನೆನಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಏನೇನಿದೆ ಅದೆಲ್ಲ ಭಾರತದಲ್ಲಿದೆ. ಭಾರತದಲ್ಲಿ ಇರುವಂಥದ್ದು ಎಲ್ಲವೂ ಜಗತ್ತಿನಲ್ಲಿಲ್ಲ. ಅಂಥ ಶ್ರೇಷ್ಠವಾದಂಥ ಭಾರತ ಇದು. ಅದಕ್ಕೋಸ್ಕರ ಭಾರತದಲ್ಲಿದ್ದಂಥ ಎಲ್ಲವನ್ನು ನಾವು ಅದನ್ನು ತೆಗೆಯುವಂಥ, ಒಬ್ಬೊಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡ್ತಾ ಹೋಗ್ತಾ ಇರುವಂಥ ಒಂದು ದೊಡ್ಡ ಪ್ರಯತ್ನ ಅದು ಶಿಕ್ಷಣದಲ್ಲಿ ಇರಬೇಕು.